ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಉಪ್ಪೂರು ಇಲ್ಲಿಗೆ ಭಾನುವಾರ ಶಿಲಾಮಯ 21 ಅಡಿಯ ಧ್ವಜಸ್ತಂಭವನ್ನು ಉಡುಪಿ ಸಂತಕಟ್ಟೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಅರ್ಚಕ ಅನಂತ್ ಭಟ್ ಅವರಿಂದ ಪೂಜೆ ನಡೆದು ಬಳಿಕ ರಾಷ್ಟ್ರೀಯ ಹೆದ್ದಾರಿ 66 ಕಲ್ಯಾಣಪುರ ಮೂಲಕ ಉಪ್ಪೂರಿಗೆ ಮೆರವಣಿಗೆ ಮೂಲಕ ತರಲಾಯಿತು. ಸ್ವಸಹಾಯ ಸಂಘದ ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ, ತಾಲೀಮು, ಕೊಂಬುಕಹಳೆ, ವಾದ್ಯ ಚೆಂಡೆ, ಡೋಲು ಮೆರವಣಿಗೆ ಮೆರಗನ್ನು ಹೆಚ್ಚಿಸಿತ್ತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಭಟ್, ಅರ್ಚಕ ಗಣೇಶ್ ಅಡಿಗ ಮತ್ತು ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಮೆರವಣಿಗೆಯಲ್ಲಿದ್ದರು. हाँ